ಬ್ರೆಡ್ ಆಮ್ಲೆಟ್ ಹೆಂಗೆ ಮಾಡೋದಂತ ನೋಡೋಣ ಬನ್ನಿ. ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಬೇಕು. ಕೊತ್ತಂಬರಿ ಸೊಪ್ಪು, ಒಂದು ಕಾಯಿ ಮೆಣಸು, ನಾಲ್ಕು ಮೊಟ್ಟೆ, ರುಚಿಗೆ ಬೇಕಾದಷ್ಟು ಉಪ್ಪು, ಈಗ ಹಾಕೋಣ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು, ಈಗ ಅದನ್ನು ಚೆನ್ನಾಗಿ ಬೀಟ್ ಮಾಡೋಣ. ಒಂದು ಕಾವಲಿಗೆ ಎಣ್ಣೆ ಹಾಕಬೇಕು. ಈಗ ಕಾವಲಿ ಬಿಸಿಯಾಗಿದೆ. ಅದಕ್ಕೆ ಮೊಟ್ಟೆಯನ್ನು ಹುಯ್ಯೋಣ. ಈಗ ಬ್ರೆಡ್ ಹಾಕೋಣ.
ಬ್ರೆಡ್ ಆಮ್ಲೆಟನ್ನು ತಿರುಗಿಸಿ ಹಾಕೋಣ. ಬ್ರೆಡ್ ಆಮ್ಲೆಟನ್ನು ಪ್ಲೇಟಿಗೆ ಹಾಕೋಣ. ಬ್ರೆಡ್ ಆಮ್ಲೆಟ್ ತಿನ್ನಲು ರೆಡಿಯಾಗಿದೆ.